ಬಟ್ಟೆದಡಿ ಪರಿಸರದ ಕಂಪ ಇಲ್ಲಡು ಬರ್ಪಿ ವರ್ಷ 2023 ಏಪ್ರಿಲ್ 1 ತಾರೀಕಿಗೆ ಧರ್ಮ ನೇಮಗ್ ತಯಾರಿಲು ಆವೊಂದುಂಡು. ಇದರ ಬಗೆಟ್ ಶಾಸಕಿ ಯುಟಿ ಖಾದರ್ ಗುರುವಾರ ಕಾಂಡೆ ಕಂಪ ಇಲ್ಲಗ್ ಭೇಟಿ ಕೊರ್ದು ಆವಡಾಯಿನ ಬೇರೆದ ಬಗೆಟ್ ತಿರಿಯೊಂಡೇರು. 5 ವರ್ಷ ಬೇರೆಗೆ ಬಲೆದಿದ್ದು 5 ವರ್ಷ అంటే 5 ವರ್ಷದ ಕಾರಣಕ್ಕೆ ಧರ್ಮ ನೇಮ ಮಾಡ್ಕೊಂಡು ನಾಲ್ಕು ಮಂದಿ ಕುಟುಂಬದ ಮಾತಾಡ್ತಿರುವಾಗ ಅರಣ ತೀರ್ಮಾನದಾಗ ಮೂಲಾಪನ ಐತೆ ಅರಣ ರಿಕ್ವೆಸ್ಟ್ ಇಲ್ಲ 175 ಮೀಟರ್ ಕಾಂಕ್ರೀಟ್ ಮಂದಿ ಮಂತ್ರಿ ದಿನ ಹೋಗುಂದ ನಾಯಕ ಬರೋಡ ಏಪ್ರಿಲ್ 2 ತಾರೀಕು ಏಪ್ರಿಲ್ ಧರ್ಮ ನೇಮ ಮಾಡಿ 1 ತಾರೀಕು ರಾತ್ರಿ ಭಂಡಾರ ಅಲ್ಲಿ ಪಬ್ಲಿಕ್ ಪೂರ ಬರ್ಬೋದು 4,000 ಜನ ಶ್ರೀ ಪಂಚಂತಾಯ ಶ್ರೀ ಕೊರಗಜ್ಜನ ಆದಿ ಸ್ಥಳದ ಮೂಲ್ಯ ನಿರ್ಲ ಆದುಪುನ ಬಾಲಕೃಷ್ಣ ಕಂಪ ಇಂಬೆರೆಗ್ ಗಡಿಯಾದ 5 ವರ್ಷದಿಂಜಿನ ಬೊಕ್ಕ ಇಲ್ಲದ ಒತ್ತಿರ್ದು ಆವಡಾಯಿನ ಧರ್ಮ ನೇಮ ಏಪ್ರಿಲ್ 1 ತಾರೀಕಿಗೆ ನಡಪೆರೆ ತಯಾರಿಲು ಆವೊಂದುಂಡು. ಅಂಚಾದು ಇಡೆಗ್ ಬರ್ಪಿ ಸಾದಿಗ್ ಕಾಂಕ್ರೀಟೀಕರಣ ಮಲ್ಪೋಡು ಭಂಡಾರ ಬರ್ಪಿ ಸಾದಿ ಸರಿ ಮಲ್ಪಾಯರ್ಲ ಅನುದಾನ ಒದಗಾವಡು ಪಂಡದು ಮೂಲ್ಯ ನೀರು ಶಾಸಕಿ ಯುಟಿ ಖಾದರ್ ಕೇನುಂಡೇರು. ಎಂಕಲ ಕಂಪ ಕುಟುಂಬಡು ಪುರಾತನ ವೇದನ ಎಂಕಲ ಅಜ್ಜರ್ನಕ್ಲ ಕಾಲದ ಇಲ್ಲಿ ಅಂಚಾದ ಎಂಕಲ ದೈವ ಕುಟುಂಬ ದೈವ ಮೂಲ್ಯತ್ನಿ ಕುಟುಂಬ ದೈವ ಆರಾಧನೆ ಮಂತೊಂದು ಕಾಲದ ವರ್ಷ ಕುಟುಂಬದ ಸೇರ್ಸವ ಬತ್ತದ ಕಾರ್ಯಪ್ರಮ ಕಾಪುಂಡು ಈ ವರ್ಷ ಇಂಕ ಈ ಕುಟುಂಬದ ಪರವಾದ ದುಂಬದ ಹಿರಿಯಕಲೆ ಕಾಲದಿಂದ ಮೂಲ್ಯಾದಿಗೆ ಪಂಚಂತಾಯ ದೇವಸ್ಥಾನ ಮಂತೊಂದಿತ್ತ ಮೂಲ್ಯಾದಿಗೆ ಈ ವರ್ಷ ಎಲ್ಲ ಮಾರ್ಚಿಗೆ 5ನೇ ವರ್ಷ ಇಂಕ ಬಲದಿದ ಹಾಕೊಂಡು ಆ ಮಾರ್ಚಿದ 5ನೇ ವರ್ಷದ 23ನೇ ಶೀಡಿ ಇಂಕಲ ಹಿರಿಯಕಲೆ ಇಂಕ ಬಲದಿನಾಗ ಪಂಚಂತಾಯ ಧರ್ಮದೇವನಲ್ಲಿ ಪೇರು ಕೊಡ್ತೇವೆ ಅವೇ ಧರ್ಮನೇಮ ಎಲ್ಲ ಇಂಕಲ 5ನೇ ವರ್ಷದ ಧರ್ಮನೇಮಗ ಮಾತಾರಿತಿದ ಸಾಕಾರಲ ಕೊರ್ಪ ಓ ಮಾತಾ ಬೇರೆ ಆವಡ ಅವೆತ ಬಗೆಟ್ ಯೋಜನೆ ರೂಪಿಸಾದ ಮಲ್ತು ಕೊರ್ಪ ಪಂಡದು ಯುಟಿ ಖಾದರ್ ಭರವಸೆ ಕೊರಿಯರು. ಇತಿಹಾಸದ ಒಂದು ಮನೆತನವಾದಂತಹ ಕಂಪ ಕುಟುಂಬದಲ್ಲಿ ಇವತ್ತು ಧರ್ಮನೇಮ ಮತ್ತು ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದ್ದು ಸಾವಿರಾರು ಮಂದಿದಲ್ಲಿ ಸಾರ್ವಜನಿಕರು ಪರವೂರಿನಲ್ಲೂ ಭಾಗವಹಿಸುವ ಸಂದರ್ಭದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ನೇತೃತ್ವ ವಹಿಸುವಂಥವರು ಮತ್ತು ಕಂಪ ಕುಟುಂಬದ ಮುಖ್ಯಸ್ಥರಾದ ಮೂಲ್ಯನವರು ನಮ್ಮನ್ನು ಮನವಿ ಸಲ್ಲಿಸಿದರು. ಎಲ್ಲಿಗೆ ಬೇಕು ಮೂಲಭೂತ ಸೌಕರ್ಯ ಒದಗಿಸಬೇಕಂತೇಳಿ ಅವರ ಮನವಿ ಮೇರೆಗೆ ನಾವು ಪಂಚಾಯತ್ ಎಲ್ಲರೂ ಹಿರಿಯ ಸದಸ್ಯರು ಈ ಒಂದು ಪ್ರದೇಶಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ. ಬಹುಶಃ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ, ಬರುವಂಥ ಜನರು ಮತ್ತು ಬಂದು ಹೋಗುವಂಥ ಎಲ್ಲ ಜನಸಾಮೂಹಿಕ ಅತ್ಯಂತ ಸಂತೋಷದಿಂದ ಬಂದು ಪವಿತ್ರ ಕಾರ್ಯಕ್ರಮ ಭಾಗವಹಿಸಿ ಸರ್ವರಿಗೂ ಕೂಡ ಇವತ್ತು ಒಂದು ಪ್ರಾರ್ಥನೆ ಮಾಡೋ ಮುಖಾಂತರ ನಿರ್ಮಿಸುವ ವ್ಯವಸ್ಥೆಗೆ ಏನೇನು ಮೂಲಭೂತ ಸೌಕರ್ಯದ ವ್ಯವಸ್ಥೆ ಏನು ಬೇಕೋ ಅದು ಮುಂದೆ ನಿಂತು ಹಂತವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮೂಲ್ಯನ ಆಶೀರ್ವಾದ ಪಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಮೂಲ್ಯ ನೀರು ಶ್ರೀ ಬಾಲಕೃಷ್ಣ ಕಂಪ, ಭಾಸ್ಕರ್ ಕುತ್ತಾರ್, ಮಹಾಬಲ್ ಭಟ್ಟದಡಿ, ಕಮಲಾಕ್ಷ, 300 ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಿಲ್ಫ್ರೆಡ್ ಡಿಸೋಜಾ ಇಂಚಿತಿ ಪ್ರಮುಖರು ಈ ಪೊರ್ತೋಟು ಗೇತೆರು.